ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬದುಕೇ ಹಾಗೆ ಚೆನ್ನಾಗಿದ್ದೇವೆ ಎಂದುಕೊಳ್ಳುವಷ್ಟರಲ್ಲಿ ದುತ್ತೆಂದು ಕಂಡು ಕೇಳರಿಯದ ಕಷ್ಟವೊಂದು ಬಂದೆರಗುತ್ತದೆ. ಹೌದು, ಮನೆಯವರೆಲ್ಲರ ಮುದ್ದಿನ ಮಗಳು, ಕಾಲೇಜಿನಲ್ಲಿ ಹಲವರ ಮುದ್ದಿನ ಗೆಳತಿ, ಕಾಡಿಸುವ ಅಣ್ಣನ ಪ್ರೀತಿಯ ತಂಗಿ ರಕ್ಷಿತಾ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಚಿಕ್ಕಮಗಳೂರು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ರಕ್ಷಿತಾ ಯಾವತ್ತೂ ಯಾರ ತಂಟೆಗೂ ಹೋದವಳಲ್ಲ. ತಾನಾಯಿತು, ತನ್ನ ಗೆಳತಿಯರ ಜೊತೆಯಾಯಿತು ಎಂದು ಇರುತ್ತಿದ್ದ ನಗುಮುಖದ ಹುಡುಗಿ. ಇಂತಹ ಹುಡುಗಿಯ ಮೇಲೆ ಅದ್ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಜವರಾಯನ ಕಣ್ಣಿಗೆ ಅವಳದಾಗಲೇ ಬಿದ್ದಾಗಿತ್ತು. ಹೌದು, ಪ್ರತಿದಿನದಂತೆ ಕಾಲೇಜು ಮುಗಿಸಿ ಬಸ್ ಮೇಲೆ ಮನೆಗೆ ಹೊರಟಿದ್ದ ರಕ್ಷಿತಾಳಿಗೂ ಅರಿವೇ ಇರಲಿಲ್ಲ ಇದು ತನ್ನ ಕೊನೆಯ ಪ್ರಯಾಣವೆಂದು. ಬಸ್ ನಿರ್ವಾಹಕನ ಅಜಾಗರೂಕತೆಯಿಂದ ಬಸ್ ಇಳಿಯುವಾಗ ಜಾರಿ ನೆಲಕ್ಕೆ ಬಿದ್ದ ರಕ್ಷಿತಾಳ ಮೆದುಳು ಸಂಪೂರ್ಣ ನಿಷ್ಕ್ರಿಯಗೊಂಡಿತ್ತು. ವೈದ್ಯರ ಬಾಯಿಂದ ಅವಳಿನ್ನು ಬದುಕಿದ್ದು ಸತ್ತ ಹಾಗೆಯೇ ಎಂಬ ಮಾತನ್ನು ಕೇಳಿದ ರಕ್ಷಿತಾಳ ತಾಯಿ ಲಕ್ಷ್ಮೀಬಾಯಿ ಹಾಗೂ ತಂದೆ ಸುರೇಶ್ ನಾಯಕ್ ಅಂಗಾಂಗ ದಾನ ಮಾಡಿ ಹಲವರ ಜೀವನಕ್ಕೆ ಬೆಳಕಾಗಲು ಹೊರಟರು. ಹಾಗಾಗಿ ಚಿಕ್ಕಮಗಳೂರಿನಿಂದ ಹೃದಯವನ್ನು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ಏರ್ಲಿಫ್ಟ್ ಮೂಲಕ ಕಳುಹಿಸಿ 9 ವರ್ಷದ ಬಾಲಕನಿಗೆ ಈಗಾಗಲೇ ಯಶಸ್ವಿಯಾಗಿ ಜೋಡಣೆ ಮಾಡಲಾಯಿತು. ಇನ್ನು ಉಳಿದ ಅಂಗಾಂಗಗಳನ್ನು ಝೀರೋ ಟ್ರಾಫಿಕ್ ಮೂಲಕ ಮಂಗಳೂರಿನ ಆಸ್ಪತ್ರೆಗೆ ಈಗಾಗಲೇ ತಲುಪಿಸಿದ್ದಾರೆ. ಬಸವನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ರಕ್ಷಿತಾಗೆ ಸಾವಿರಾರು ವಿದ್ಯಾರ್ಥಿಗಳು ಕಣ್ಣೀರಿನ ವಿದಾಯ ಹೇಳಿದರೆ, ರಕ್ಷಿತಾಳ ಅಣ್ಣ ಒಂದು ಮುತ್ತಿನ ಕಥೆಯ ಹೇಳಿತು ಈ ಗೊಂಬೆ ಎಂದು ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನು ಹೇಳಿ ಕಣ್ಣೀರಿಡುತ್ತಾ ಅಂತಿಮ ವಿದಾಯವನ್ನು ಹೇಳಿದ ರೀತಿ ಎಲ್ಲರ ಮನ ಕರಗುವಂತಿತ್ತು. ಜೊತೆಗಿರದ ಜೀವ ಸದಾ ಜೀವಂತ ಎನ್ನುವ ಅಪ್ಪುವಿನಂತೆ ಸಾವಿನಲ್ಲೂ ಸಾರ್ಥಕತೆ ಪಡೆದು 9 ಜೀವಗಳ ಪಾಲಿಗೆ ಬೆಳಕಾದ ರಕ್ಷಿತಾಳಿಗೆ ಅಶ್ರು ತರ್ಪಣ.